ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಸ್ಯಾಂಡಲ್ವುಡ್ನ ಹಿರಿಯ ನಟ ಅನಂತನಾಗ್ ಅವರು ಇಂದು ಭೇಟಿ ನೀಡಿದ್ದಾರೆ. ದೇವರದ ವತಿಯಿಂದ ಅನಂತನಾಗ್ ಅವರಿಗೆ ದೇವರದ ಅರ್ಚಕ ವೆಂಕಟರಮಣ ಅಸ್ರಣ್ಣ ಅವರ ದೇವರ ಶೇಷ ವಸ್ತ್ರ ಪ್ರಸಾದ ನೀಡಿದರು. ಅನಂತ ಪದ್ಮನಾಭ ಅಸ್ರಣ್ಣ, ಅನಂತ ಅಸ್ರಣ್ಣ ದೇವಳದ ಬಗ್ಗೆ ಮಾಹಿತಿ ನೀಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಟ ಅನಂತನಾಗ್ ಅವರು ಮಂಗಳೂರಿನಲ್ಲಿ ಆತ್ಮೀಯರು ಸೇರಿ ನನ್ನ ಹುಟ್ಟು ಹಬ್ಬವನ್ನು ಆಚರಿಸಿದ್ದಾರೆ. ತುಂಬಾ ಖುಷಿ ಕೊಟ್ಟಿದೆ. ತುಳು ಚಿತ್ರರಂಗ ತುಂಬಾ ಬೆಳವಣಿಗೆ ಕಂಡಿದ್ದು ಇನ್ನಷ್ಟು ಬೆಳಿಬೇಕು ಎಂದರು. ಅನಂತನಾಗ್ ಜೊತೆ ಪತ್ನಿ, ಮಗಳು, ಅಳಿಯ, ಉದ್ಯಮಿ ನರೇಶ್ ಶೆಣೈ, ಗಿರಿಧರ್ ಶೆಟ್ಟಿ ಸೇರಿ ಹಲವು ಮಂದಿ ಉಪಸ್ಥಿತರಿದ್ದರು. ಅಂದರೆ ನಮಗೆ ಬೇರೆ ಅನೇಕ ಕಡೆಯಿಂದ ಈ ಥರ ಕಾರ್ಯಕ್ರಮ ಮಾಡಬೇಕು. ನಿಮಗೆ 75 ಆಗ್ತದೆ, 76ಕ್ಕೆ ಕಾಲಿಡ್ತಿರ್ತೀವಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ 50 ವರ್ಷ ಆಯಿತು. ಅದನ್ನು ಎಲ್ಲೂ ಸರಿಯಾಗಿ ಅಂದರೆ ವ್ಯವಸ್ಥಿತವಾಗಿ ಆಗ್ತದೆ ಅನ್ನೋದು ಅಂತ ಕಾಣಲಿಲ್ಲ. ಸೊ ಬೇಡ, ಅದು ದೊಡ್ಡ ಪ್ರಮಾಣದಲ್ಲಿ ಏನು ಮಾಡೋದು ಬೇಡ ಅಂತ ಹೇಳಿದಾಗ ಕಳೆಗೆ ನಮ್ಮ ಸ್ನೇಹಿತರು ವೆಂಕಟೇಶ್ ಪತ್ರಿಕೆಯವರೆಲ್ಲ ಇದ್ದರು, ಅಕಾಡೆಮಿಗೆ ಅಧ್ಯಕ್ಷ ಆಗ್ಬೋದು ಸದಾಶಿವ ಕಡೆ ಅವ್ರು ಹೇಳಿದರು ನಾನು ಮಂಗಳೂರಲ್ಲಿ ಅಲ್ಲಿ ಕಾಣಿಸ್ತೀನಿ, ಬರಬೇಕು. ಆಮೇಲೆ ನರೇಶರ ಪರಿಚಯ. ಸೊ ಅವರಿಗೆ ಇಲ್ಲ ಅಂತ ಹೇಳೋಕ್ಕಾಗ್ತದೆ. ನಾನು ಬಾಲ್ಯದಿಂದ ಹಿಂದಿಂದ ಹೋಗಿ ಬಂದು ಮಾಡೋದು ಏನು ಒಂದು ಕಾಂತಿಗಳ ಆನಂದ ಆಗಿಲ್ಲ. ನಮಗೆ ಶಿರಾಲಿ ಮಠದಲ್ಲಿ ಹೋಗಿ ಬಂದು ಮಾಡ್ತೋದೆ. ಮಂಗಳೂರಲ್ಲಿ ಯಾವುದು ಹೊಸಬನಲ್ಲ, ತಿಂಗಳುಗಟ್ಟಲೆ ಬಂದು ಮಂಗಳೂರಲ್ಲಿ ಇದ್ದವನು. ಸೊ ಇದು ನಮ್ಮ ಮಂಗಳಾದೇವಿಯ ಕೃಪೆಯಿಂದ ಆಗ್ತಿದೆ ಅಂತ ಹೇಳ್ಕೊಂಡು ಇವರು ಭಾಳ ಅದ್ಭುತವಾಗಿ ಅದನ್ನು ಏರ್ಪಾಡು ಮಾಡಿ ಬೆಳಿಗೊಂದು ಸೆಷನ್, ಮಧ್ಯಾಹ್ನ, ಸಂಜೆ ಎಲ್ಲ ನಮಗೆ ಒಂಥರ ಇದು ಮಂಗಳೂರಿನಲ್ಲೇ ಆಗಿದ್ದು ನಮ್ಮ ಜೀವನ ಸಾರ್ಥಕವಾಯಿತು ಅಂತ. ಇನ್ನು ಮುಂದಿನ ದಶಕಗಳಲ್ಲಿ ನಾವೆಲ್ಲ ನೋಡ್ತಿರೋದು ಯಾವ ರೀತಿ ಬೆಳೀತದೆ. ಅಂದರೆ ಅವರು ಹೆಚ್ಚಾಗಿ ಹಾಸ್ಯದ ಮೇಲೆ ಹೋಗ್ತಿದೆ. ಬೇರೆ ಕಂಟೆಂಟ್ ಅಂತಿರೋ ಕಂಟೆಂಟ್ ಆ ರೀತಿ ಕಂಟೆಂಟನ್ನು ಬೆಳೆಸ್ಕೊಂಡ್ರೆ ಸ್ವಲ್ಪ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಇದು ಮಣ್ಣಿನ ಪರಿಮಳ ಅಂತೀವಿ ನಾವು. ಆ ರೀತಿಯ ಕಥೆಗಳನ್ನು ತೊಂದರೆ ಇಲ್ಲಿ ಜನರು ನೋಡ್ತಾರೆ. ಕ್ರೂಸನ್ನು ಮಾಡಿ ಆದರೆ ಹೊರಗೆ ಜನ ಕೂಡ ಅದನ್ನು ನೋಡ್ತಾರೆ. ಈಗಂತೂ ಪ್ಯಾನ್ ಇಂಡಿಯಾ ಆದ ಕಾಲ ಒಳ್ಳೆಯ ಒಂದು ಶೋವೇ ಕಾದಿದೆ. ಪ್ರಯತ್ನ ಮಾಡೋಬೇಕು. ಭಾಳ ಸೊಗಸಾಗಿ ಆಡಿದ್ರು ಕೂಡ ಅಂಥವರು ಮುಂಚೆನೇ ಇರ್ತಾರಲ್ಲ, ಖಂಡಿತ ದೊಡ್ಡದಾಗೂ ಹೇಳಿದರು ನೀವು ಮಾಡ್ತೀರಾ ಖಂಡಿತ ನೀವು ಕರೆದು ಈ ಥರ